ಕಲರ್. ಫೈನಲಿ ಹೀಗೆ ನನ್ನ ಸ್ಟಿಕ್ಕರ್ ನೋಡಿ ಎಷ್ಟು ದೊಡ್ಡ ಉಂಟು. ಒಬ್ಬರು ಕೊಟ್ಟರು ಇಲ್ಲಿ ಅವರ ಮೇಲೆ ಅವರು ನನ್ನ ಮುಖಕ್ಕೆ ದೊಡ್ಡ ಮದಿಪದ ಮರ್ದದ ದೈವದ ಹೂವಿನ ಬೀಜ ತರಕಾರಿ ಸೊಪ್ಪಿನ ಬೀಜ ಮಲ್ಲಾರ ತಮಿಳ್ದ ಕೊಳಲಿದ ಮಲ್ಲಾರ. ಹಲೋ ನಮಸ್ತೆ ಗುಡ್ ಮಾರ್ನಿಂಗ್. ಮತ್ತು ನೋಡಿ ಚಾಯ ರೆಡಿ ಆಗ್ತಾ ಉಂಟು. ಹೇಗೆ ಖಡಕ್ ಆಗಿ ಉಂಟಲ್ಲ ಕಲರ್ ನೋಡಿ. ಓಕೆ ನೋಡಿ ಈಚೆ ಸೈಡಲ್ಲಿ ಉದ್ದಿನ ದೋಸೆ ಆಗ್ತಾ ಉಂಟು ತುಪ್ಪ ಹಾಕಿ. ಹಿಂಗೆಲ್ಲ ಎಂತ ಮನೆಯಲ್ಲಿ ತಿಂಡಿ ಎಲ್ಲ ಕಮೆಂಟಲ್ಲಿ ಹಾಕಿ. ಏನಂತ ನಾನೀಗ ಇವತ್ತು ಇತ್ತಾನು ಕಂಪ್ಯೂಟರ್ ವರ್ಕ್ ಮಂತೊಂದುಲ್ಲೆ ತೂಪರನ್ನ ವರ್ಕ್ ದಾದ ಒಂದು ನಿಮಿಷ ತುಳನ್ನ ವರ್ಕ್ ಇಂದು ಒರಿಜಿನಲ್ ಫೋಟೋ ಒಂಜಿ ಇಂಚೊಂದು ಒಂದು ಇಂಚೊಂದು ಮತ್ತು ಇಂಚ ಬೇತೆ ಬೇತೆ ಫೋಟೋಸ್ ಉಂಡು. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಉಂಡು. ಅದು ಒಂಜಿ ಪೇಂಟಿಂಗ್ ಲೆಕ್ಕ ಉಂಡು. ಅದು ಮತ್ತೆ ಕಲರ್ ಫೈನಲಿ ಹೀಗೆ ಬಂದಿದೆ ವರ್ಕ್ ಮಾಡಿ. ಝೂಮ್ ಮಾಡ್ತೇನೆ ನೋಡಿ. ಇದನ್ನು ಇದಕ್ಕೆ ಇದು ಜಾಯಿಂಟ್ ಆಗಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದನ್ನು ಕಲರ್ ಮಾಡಿದ್ದೇನೆ. ಮತ್ತು ಇದನ್ನು ಒಟ್ಟಿಗೆ ಮಾಡಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ಹೇಗಿದೆ ಇದು ನೋಡಿ. ಇದು ಅಜ್ಜಿದು ಫೋಟೋ ನೋಡಿ ಅಲ್ಲಿ. ಇದು ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಇದು ನೋಡಿ ಈ ಅಜ್ಜಿಯ ಒರಿಜಿನಲ್ ಫೋಟೋ ಹೀಗೆ ಉಂಟು. ಇದು ಸರಿ ಮಾಡಲಿಕ್ಕೆ ಆಗೋದಿಲ್ಲ, ಭಾರಿ ಕಷ್ಟ ಉಂಟು. ಮತ್ತೆ ಸಹ ಅವರು ಬೇಕೆ ಅಂತ ಹೇಳಿದ್ದಕ್ಕೆ ನಾನು ಮಾಡಿದ್ದೇನೆ. ನೋಡಿ ಇದು ಕಾಣ್ತದ ಸಾಧಾರಣ ಬಂದಿದೆ. ಫೋಟೋ ಇಲ್ಲ ಅಂತ ಹೇಳೋದಕ್ಕಿಂತ ಒಂದು ಪರವಾಗಿಲ್ಲ ಅಂತ ಮಾಡಿದ್ದು. ಮತ್ತೆ ನೋಡಿ ಇದು ಒರಿಜಿನಲ್ ಫೋಟೋ. ಇದು ನಾನು ಮಾಡಿದ್ದು ಕ್ಲೋಸ್. ಇದು ಸಹ ನಾನು ಇದು ನೋಡಿ ಇದು ಒರಿಜಿನಲ್ ಫೋಟೋ. ಇದು ಒರಿಜಿನಲ್ ಫೋಟೋ ಹೀಗೆ ಉಂಟು ನೋಡಿ. ಹೇಗೆ ಉಂಟು ಹೇಗಿದಾ ಹೇಳಿ ನೀವೇ. ಇದು ಒರಿಜಿನಲ್ ಫೋಟೋ. ಇದು ಬ್ಯಾಕ್ಗ್ರೌಂಡೆಲ್ಲ ಹೀಗೆ ಉಂಟು, ಡ್ರೆಸ್ ಉಂಟು. ಅದನ್ನು ನಾನು ಇದು ಚೇಂಜ್ ಮಾಡಿದೆ. ಚೇಂಜ್ ಮಾಡಿ ಸ್ಕಿನ್ ಟೋನೆಲ್ಲ ಸ್ವಲ್ಪ ಚೇಂಜ್ ಮಾಡಿ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಕರೆಕ್ಷನ್ ಉಂಟು, ನಾನೆಲ್ಲ ಮಾಡಿದ್ದೆ. ಓಕೆ ಕ್ಲೋಸ್ ನೋಡಿ. ಇದು ಸಹ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ನಾನು ಮಾಡಿದ್ದು. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋವನ್ನು ಕಲರ್ ಮಾಡಿದ್ದು. ಅದರ ಒರಿಜಿನಲ್ ಸಿಗ್ತಾ ಇಲ್ಲ. ಇದು ಕೂಡ ಇದು ಸಹ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್. ಇದು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ. ಇದು ಕಲರ್ ಇತ್ತು, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು. ಗೊತ್ತಾಯ್ತಾ? ಇಷ್ಟೇ ನನ್ನ ವರ್ಕ್, ಕಂಪ್ಯೂಟರ್ ವರ್ಕ್. ತುಂಬ ಬೇರೆ ಸಹ ಮಾಡ್ತೇನೆ. ಮೇಯ್ನಾಗಿ ನಾನು ರೀಕಾಪಿ ವರ್ಕ್ ಎಲ್ಲ ಮಾಡಿ. ಹೌದು, ನನ್ನ ಸ್ಟಿಕ್ಕರ್ ನೋಡಿ ಎಷ್ಟು ದೊಡ್ಡ ಉಂಟು.
ಒಬ್ರು ಕೊಟ್ಟರು ಇಲ್ಲಿ ಅವರ ಮೇಲೆ ಅವರು ನಮಗಕ್ಕೆ ದೊಡ್ಡ ಕಾಣ್ತದೆ ಅಲ್ಲ, ದೊಡ್ಡದು ಕಾಣ್ತದಲ್ಲ ನಮಗಕ್ಕೆ. ನಾನೀಗ ಎಲ್ಲಿಗೆ ಹೋಗ್ತಾ ಇದ್ದೇನೆ, ಎಲ್ಲಿ ಅಂತ ಹೇಳಿ ಅಂತೆ. ನನಗೆ ಎಲ್ಲಿಗೆ ಹೋಗ್ತಾರೆ ಎಲ್ಲರಿಗೂ ಗೊತ್ತುಂಟು ಎಲ್ಲಿಗೆ ಹೋಗೋದು ಅಂತ ಅಲ್ಲ. ಆದ್ರೆ ಸಹ ಒಂದು ಗ್ಯಾಸ್ ಮಾಡಿ. ನಾವೀಗ ಪೊಳಲಿ ರಾಜರಾಜೇಶ್ವರಿ ಟೆಂಪಲ್ಗೆ ಬಂದಿದ್ದೇವೆ. ಎಂಥ ರಶ್ ಆದರೆ ಸಹ ಒಂಥರ ಖುಷಿ ಆಗ್ತದೆ ಇಲ್ಲಿ ಬರುವಾಗ. ನೋಡಿ ಇಲ್ಲೀಗ ನಾವು ಇಲ್ಲಿ ಹೊರಗಡೆ ದುರ್ಗಾ ಪರಮೇಶ್ವರಿ ಪ್ರಸಾದ ಉಂಟಲ್ಲ ದೇವರದ್ದು ಗುಡಿ, ಅಲ್ಲಿ ಅಲ್ಲಿಂದ ಲೈನಲ್ಲಿ ಹೋಗ್ಲಿಕ್ಕೆ ಒಳಗೆ ಊರು ದೇವರ ದರ್ಶನ ಬಲ್ಲಿ ಬರ್ತೀನಿ ಹೋಡ ಫೋಟೋ ಸ್ಟುಡಿಯೋ ಉಂಡು ಅರ್ನ ಸ್ವಂತ ಸ್ಟುಡಿಯೋ ಉಂಡು. ಇಲ್ಲಿ ರಾಜರಾಜೇಶ್ವರಿ ತಾಯಿ ಮೇಯ್ನ್ ಆದರೆ ಸಹ ಇಲ್ಲಿ ಉತ್ಸವ ಮೂರ್ತಿ ಮಾತ್ರ ಸುಬ್ರಹ್ಮಣ್ಯ ತಾಯಿ ಕೂತ್ಕೊಳ್ತಾರೆ. ಸುಬ್ರಹ್ಮಣ್ಯನ ಬಲಿ ಬರುವಾಗ ನೋಡೋದು ತಾಯಿ, ಅದಿಲ್ಲಿಯ ವಿಶೇಷ. ತುಲೆ ರಾಶಿ ತುಲೆ ತುಪ್ಪು ರಶ್ ಅಮ್ಮ ಚಂದ್ರ ಫ್ಯಾನ್ ದವ್ರು ಬಂದವರ ನಮ್ಮ ಊರ ಹೇಗೆ ಬಟ್ಟು ಹಾಂ ಬಡಾಕುಮಾರ ज़्यादा बंदे और कोई फैन उंडल लास्ट जाके ಹೂವಿನ ಬೀಜ ತರಕಾರಿ ಬೀಜ ತರಕಾರಿ ಬೀಜ ಸಿಂಪಲ ಬೀಜ ಸೇಮೆದ ಬೋಡಿತ್ತೇನೆ ಸೇಮೆ ಉಡ್ತಾನೆ ಗೊತ್ತಾಡೆ ಅವಳು ಇತ್ತನು ಲಾಸ್ಟ್ಗೆ ಫುಲ್ ಖಾಲಿ ಆಗ್ತಾನೆ ಅಕೌಂಟು ಮೂಲುಂಡ ತೂಕ
ಪರಿಹರಿಸುವಂತ ಈ ಉಂಗುರದ ಬಣ್ಣ ಮಾತ್ರ ಹೋಗುವುದಿಲ್ಲ. ಬನ್ನಿ, ಪಂಚಧಾತು, ಅಷ್ಟಧಾತು, ನವಧಾತು, ಪಂಚಧಾತು, ಅಷ್ಟಧಾತು, ನವಧಾತು ರಾಶಿ ಉಂಗುರ. ಬನ್ನಿ ಸ್ವಾಮಿ. ನನಗೆ ಸ್ಟೀಲ್ದ ಬರ್ಕೊಂಡತೆ ಉದ್ಯೋಗ, ವ್ಯಾಪಾರದಲ್ಲಿ ಲಾಭ ನಷ್ಟ, ಮನೆಯಲ್ಲಿ ಅಶಾಂತಿ, ಪ್ರತಿ ಕಿರಿಕಿರಿ, ಸಾಲದ ಬಾಧೆ, ಆರೋಗ್ಯ ಸಮಸ್ಯೆ, ಕತ್ತಲೆ ಏತ ವೆಲ್ವೆಟ್ಗೆ 150 ಬ್ಲೌಸ್ ಪೇ ಸಾರಿ ಮ್ಯಾಚಿಂಗ್ ಇಲ್ಲಿ ಒಂದು ಮೀಟರ್ ಅಂತ ತಗೊಳ್ಳಿ ನಾನು ಮೀಟ್ರು ಗೋಲ್ಡ್ ಅಂದ್ರೆ ನಿಂದು ದೆತ್ತೊಂದೆ ಪೈಸೆ ಯಪ್ಪ ರಾಮಚಂದ್ರ ಅದೇ ನಿಜ ಪಿಂಚ ನಡಪ್ಪೇರು ಬಚ್ಚಂಗ ಮುಂಚೆ ಕೋಲ್ಡ್ ಕೊಡ್ಲೆ ಹೂವೇ ಸ್ಪ್ರೈಟ್ ಪುದೀನ ಕೊಡ್ಲೆ ಇಂದು ಸುಸ್ತಾದು ಗಂಡ ಅದ್ಕೊಂಡು ಪರಿಯತ್ತೆ ಅಕ್ಕಡೊಂದು ರಥ ತೊಳೆಯುತ್ತೆ ಮಲ್ಲ ಮತ್ತೆ ಮಲ್ಲ ರಥ ಮಿಲ್ಕ ತೊಳಲಿದ ಮಲ್ಲ ರಥ ಇನ್ನೇನು ಅಂಜಿ ಫೋಟೋ ತೆಗ್ತಾರೆ ಓಕೆ ಫ್ರೆಂಡ್ಸ್, ನಾವು ರಿಟರ್ನ್ ಹೊರಡ್ತಾ ಇದ್ದೇವೆ ಟೆಂಪ್ಲಿಂದ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್. ಎಲ್ಲರೂ ಪೊಳಲಿ ಟೆಂಪಲಿಗೆ ವಿಸಿಟ್ ಮಾಡಿ.